ನಮಸ್ಕಾರ ಸ್ನೇಹಿತರೆ. ಅದು 90ರ ದಶಕ. ಅದು ನಗರವೇ ಇರಲಿ, ಪಟ್ಟಣವೇ ಆಗಿರಲಿ ಅಥವಾ ಹಳ್ಳಿಗಳೇ ಆಗಿರಲಿ, ಹೆಚ್ಚು ಕಡಿಮೆ ಎಲ್ಲ ಮನೆಗಳ ಬಾಗಿಲ ಮೇಲೆ ನಾಳೆ ಬಾ ಅನ್ನೋ ವಾಕ್ಯ ಬರೆದಿತ್ತು. ಇದಕ್ಕೆ ಕಾರಣ ಭೂತಗಳು ತಮ್ಮ ಮನೆಗೆ ಬರಬಾರದೆಂದು. ಹೌದು, ಇಂತಹದೊಂದು ನಾಟಕೀಯ ಪ್ರಸಂಗ ಸುಮಾರು 30 ವರ್ಷಗಳ ಹಿಂದೆ ನಡೆದಿತ್ತು ಎಂದರೆ ನೀವು ನಂಬಲೇಬೇಕು. ಹಾಗಾದರೆ ಆ ನಾಳೆ ಬಾ ಅನ್ನೋ ವಾಕ್ಯ ಓದಿ ಆ ಪ್ರೇತಾತ್ಮ ಅಥವಾ ಆ ದೆವ್ವಗಳು ಮರುದಿನ ಬರುತ್ತಿದ್ದುವ, ಅಥವಾ ಇದು ಕೇವಲ ಒಂದು ಭ್ರಮೆಯಾಗಿತ್ತಾ? ನಿಜವಾಗಲೂ ಭೂತಗಳು ಇದನ್ನು ಓದುತ್ತಿದ್ದವ? ಇಂತಹ ಸಾವಿರಾರು ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವಿಸೋದು ಸರ್ವೇ ಸಾಮಾನ್ಯ. ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ನಿಮಗೆ ಉತ್ತರ ಕೊಡ್ತಾ ಇದೆ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮೂಢನಂಬಿಕೆ ಅನ್ಬೇಕೋ, ಸಮೂಹ ಸನ್ನಿ ಅನ್ನಬೇಕೋ, ಅಂತೂ ಇಂದಿಗೂ ಕೂಡ ಹಳ್ಳಿಗಳಲ್ಲಿ ಕೆಲ ನಂಬಿಕೆಗಳು ಆಚರಣೆಯಲ್ಲಿ ಚಾಲ್ತಿಯಲ್ಲಿವೆ. ಅಂತಹದರಲ್ಲಿ ನಾಳೆ ಬಾ ಎಂಬ ಬಾಗಿಲು ಬರಹ ಕೆಲ ವರ್ಷಗಳ ಹಿಂದೆ ನಗರದ ಜನತೆಯನ್ನು ತನ್ನ ಭೀತಿಯ ಮುಷ್ಟಿಯಲ್ಲಿ ಬಂಧಿಸಿತ್ತು. ನಾಳೆ ಬಾ ಈ ಬಾಗಿಲು ಬರಹ ಸುಮಾರು 80ರ ಕೊನೆಯ ಹಾಗೂ 90ರ ದಶಕದಲ್ಲಿ ಪ್ರತಿ ಊರಿನಲ್ಲಿ ತುಂಬಾ ಜನಪ್ರಿಯವಾಗಿತ್ತು. ನಾಳೆ ಬಾ ಎಂದು ಮನೆಯ ಬಾಗಿಲಿನ ಮೇಲೆ ಬಿಳಿಯ ಬಳಪದಲ್ಲಿ ಬರೆಯುವುದನ್ನು ಸಾಮಾನ್ಯವಾಗಿ ಎಲ್ಲರ ಮನೆಯ ಮುಂದೆ ಕಾಣುತ್ತಿದ್ದವು. ಅದು ಕಟ್ಟುತ್ತಿರುವ ಮನೆಯಿಂದ ಹಿಡಿದು ಪಾಳು ಬಿದ್ದ ಮನೆಯ ಮೇಲೂ ಸಹ ಈ ಬಾಗಿಲ ಬರಹ ಚಳಿ ಜ್ವರದಂತೆ ಎಲ್ಲರನ್ನೂ ಆವರಿಸಿತ್ತು. ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ ಹಾಗೂ ತಮಿಳುನಾಡುಗಳಲ್ಲಿ ಈ ಬರಹ ಮೂಲೆ ಮೂಲೆಗಳಲ್ಲೂ ಆವರಿಸಿತ್ತು. ಅದರಲ್ಲೂ ಕರ್ನಾಟಕದಲ್ಲಂತೂ ಇದು ತುಂಬಾನೇ ಪ್ರಚಲಿತವಾಗಿತ್ತು. ಹಳ್ಳಿಯ ಕಡೆ ಈಗಲೂ ಕೂಡ ನಾಳೆ ಬಾ ಅನ್ನೋ ಪದ ವಾಕ್ಯವನ್ನು ಬಾಗಿಲ ಮೇಲೆ ನೀವು ಕಾಣಬಹುದು. ಹಾಗಾದರೆ ನಾಳೆ ಬಾ ಅನ್ನೋ ಪದದ ಹಿಂದಿರುವ ಅರ್ಥ ಏನು? ಇದರ ಹಿಂದೆ ಕತೆ ಏನಾದರೂ ಇದೆಯಾ ಅನ್ನುವುದು ಕೆಲವರ ಸಂಶಯ ಇದೆ. ಅದು 1989 ಅಕ್ಟೋಬರ್ ತಿಂಗಳು. 90ರ ದಶಕದಲ್ಲಿ ಬೆಂಗಳೂರು ಸೇರಿ ದಕ್ಷಿಣ ಕರ್ನಾಟಕದಲ್ಲಿ ಅದೊಂದು ಘಟನೆ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಆ ಒಂದು ಘಟನೆಯಿಂದಲೇ ಎಲ್ಲರೂ ಕೂಡ ತಮ್ಮ ಮನೆಯ ಬಾಗಿಲ ಮೇಲೆ ಈ ರೀತಿ ಬರೆಯಲು ಶುರು ಮಾಡಿದ್ದರು. ಅದು 1989 ಅಕ್ಟೋಬರ್ ತಿಂಗಳು. ಬೆಂಗಳೂರಿನ ಮಲ್ಲೇಶ್ವರಂ ಮತ್ತು ರಾಜಾಜಿನಗರಗಳಲ್ಲಿ ಈ ರೀತಿ ಘಟನೆಗಳು ನಡೆಯುತ್ತಲೇ ಇದ್ದವು. ಅದೇನೆಂದರೆ, ಒಂದು ಪ್ರೇತಾತ್ಮ ಅಲ್ಲಿನ ಜನರ ಮನೆಯ ಬಾಗಿಲನ್ನು ಒಡೆದು ಅವರ ಕುಟುಂಬಸ್ಥರ ಧ್ವನಿಯಲ್ಲಿ ಮಾತನಾಡಿ ಅವರು ಆಚೆ ಬರುವ ಹಾಗೆ ಮಾಡಿ ವ್ಯಕ್ತಿಯ ಪ್ರಾಣವನ್ನು ತೆಗೆದುಕೊಳ್ಳುತ್ತಾ ಇತ್ತು. ಬರುತ್ತಾ 1990ರಲ್ಲಿ ಈ ಪ್ರೇತಾತ್ಮದ ಹಾವಳಿ ಹೆಚ್ಚಾಗಿತ್ತು. ಮತ್ತು ಒಮ್ಮೆ ರಾಮಲಿಂಗಾರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿಯ ಮನೆಯ ಬಾಗಿಲನ್ನು ಒಡೆದು ಈ ಪ್ರೇತಾತ್ಮ ರಾತ್ರಿ ವೇಳೆ ಈ ವ್ಯಕ್ತಿಯ ತಾಯಿಯ ಧ್ವನಿಯಲ್ಲಿ ಮಾತನಾಡಿ ಬಾಗಿಲನ್ನು ತೆಗೆಯುವಂತೆ ಮಾಡುತ್ತಿತ್ತು. ನಂತರ ವ್ಯಕ್ತಿ ಬಾಗಿಲನ್ನು ತೆಗೆದ ನಂತರ ಆ ವ್ಯಕ್ತಿಗೆ ಸಾವಿನ ರೂಪದಲ್ಲಿ ಪ್ರೇತಾತ್ಮ ಅವನ ಎದುರು ನಿಂತಿತ್ತು. ನಂತರ ವ್ಯಕ್ತಿಯನ್ನು ಬಲೆ ತೆಗೆದುಕೊಂಡಿತ್ತು ಎಂದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಈ ಘಟನೆ ಬಳಿಕ ಅಲ್ಲಿನ ಜನರು ರಾತ್ರಿ ವೇಳೆ ಮನೆಯಿಂದ ಆಚೆ ಬರಲು ಕೂಡ ಹೆದರುತ್ತಿದ್ದರು. ನಂತರ ಒಮ್ಮೆ ಒಂದು ಹೆಂಗಸಿನ ಮನೆಯ ಬಾಗಿಲನ್ನು ಬಡಿದಿತ್ತು ಆ ಪ್ರೇತಾತ್ಮ. ನಂತರ ಅದು ಆಕೆಯ ಗಂಡನ ಧ್ವನಿಯಲ್ಲಿ ಮಾತನಾಡಿಸುತ್ತದೆ. ಹೆಂಗಸು ಎದ್ದು ಕಿಟಕಿಯಿಂದ ಯಾರು ಬಂದಿದ್ದಾರೆ ಎಂದು ನೋಡಿದರೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಆಶ್ಚರ್ಯಪಡುವ ವಿಚಾರವೇನೆಂದರೆ, ಪ್ರೇತಾತ್ಮ ಗಂಡನ ಧ್ವನಿಯಲ್ಲಿ ಮಾತನಾಡಿದರೂ ಕೂಡ ಆಕೆಯ ಗಂಡ ಆಕೆಯ ಪಕ್ಕದಲ್ಲಿ ಮಲಿಕೊಂಡಿದ್ದ. ನಂತರ ಆ ಮಹಿಳೆ ಮೊದಲು ಹೆದರುತ್ತಾಳೆ. ಆಮೇಲೆ ಸ್ವಲ್ಪ ಯೋಚಿಸಿ ಊರಿನವರು ಮಾತನಾಡುತ್ತಿದ್ದ ಪ್ರೇತಾತ್ಮ ಇದೇ ಇರಬೇಕೆಂದು ಅವಳು ಭಾವಿಸುತ್ತಾಳೆ. ಆ ಮಹಿಳೆ ಸ್ವಲ್ಪ ಧೈರ್ಯವಂತಳಾಗಿದ್ದಳು. ಚೆನ್ನಾಗಿ ಯೋಚಿಸಿ ಆ ಪ್ರೇತಾತ್ಮಕ್ಕೆ ನೀನು ನಾಳೆ ಬಾ ಎಂದು ಹೇಳಿ ಕಳುಹಿಸುತ್ತಾಳೆ. ನಂತರ ಆ ಪ್ರೇತಾತ್ಮ ಆ ರಾತ್ರಿ ಕಳೆದ ನಂತರ ಮಾರನೇ
ದಿವಸ ಮತ್ತೆ ಆಕೆಯ ಗಂಡನ ಧ್ವನಿಯಲ್ಲಿ ಬಾಗಿಲನ್ನು ಬಡಿಯುತ್ತದೆ. ಆಗಲೂ ಕೂಡ ಆ ಮಹಿಳೆ ಎದ್ದು ನಾಳೆ ಬಾ ಎನ್ನುವ ಶಬ್ದವನ್ನು ನುಡಿಯುತ್ತಾಳೆ. ಈ ರೀತಿಯಾಗಿ ನಾಳೆ ಬಾ ಅನ್ನುವ ಪದವು ಪ್ರೇತಾತ್ಮದ ಕಾಟದಿಂದ ಪಾರಾಗಲು ಒಂದು ಉಪಾಯ ದೊರೆತಂತೆ ಆಗಿ ಈ ವಿಷಯ ಅವಳು ತನ್ನ ಸುತ್ತಮುತ್ತಲಿನ ಜನರಿಗೆ ಹೇಳುತ್ತಾಳೆ. ಅದನ್ನು ನಂಬಿದ ಜನರು ಅವರವರ ಮನೆಗಳ ಬಾಗಿಲ ಮೇಲೆ ನಾಳೆ ಬಾ ಅನ್ನೋ ಬರಹ ಬರೆಯಲು ಶುರು ಮಾಡುತ್ತಾರೆ. ಅಂದಿನಿಂದ ಈ ಪ್ರೇತಾತ್ಮವನ್ನು ಓಡಿಸಲು ಪ್ರತಿಯೊಬ್ಬರು ನಾಳೆ ಬಾ ಅನ್ನೋ ಪದವನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದು. ಈ ರೀತಿ ಇದು ಬೆಂಗಳೂರಿನ ಒಂದು ಮಲ್ಲೇಶ್ವರಮನ ಒಂದು ಮನೆಯಿಂದ ಪ್ರಾರಂಭವಾಗಿ ಮುಂದೆ ಇದು ಮೈಸೂರು, ದಕ್ಷಿಣ ಕನ್ನಡ, ತುಮಕೂರು, ಹಾಸನ, ಈ ರೀತಿ ಉತ್ತರ ಕರ್ನಾಟಕದ ಕೊನೆಯ ಜಿಲ್ಲೆಯಾದಂತಹ ಬೀದರವರೆಗೆ ಹರಡಿತ್ತು. ಮುಂದೆ ಇದು ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳದಲ್ಲೂ ಕೂಡ ಇದು ಪಸರಿಸಿತ್ತು. ಇಂತಹ ಒಂದು ನಂಬಿಕೆ ಆಗಿನ ಕಾಲದಲ್ಲಿ ಇಡೀ ದಕ್ಷಿಣ ಭಾರತವನ್ನೇ ದಿಗ್ಭ್ರಾಂತಗೊಳಿಸಿತ್ತು. ಆದರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಆ ದೆವ್ವಕ್ಕೆ ಗೊತ್ತು, ಆ ದೇವರಿಗೆ ಗೊತ್ತು. ಆದರೆ ಇವತ್ತಿಗೂ ಕೂಡ ನಾವು ಕೆಲವೊಂದು ಪಾಳು ಮನೆಗಳಿಗೆ ಹೋದರೆ ಅಥವಾ ಹಳೆಯ ಮನೆಗಳಿಗೆ ಹೋದರೆ ನಾಳೆ ಬಾ ಅನ್ನೋದನ್ನು ನಾವು ಕಾಣಬಹುದು. ಈ ರೀತಿ ಈ ಅಂಧವಿಶ್ವಾಸಗಳು ಇರೋದು ಎಷ್ಟು ನಿಜ, ಎಷ್ಟು ಇದನ್ನು ನಾವು ಇವತ್ತಿನ ಪೀಳಿಗೆಯಲ್ಲಿ ಒಪ್ಪಿಕೊಳ್ಳುತ್ತೇವೆ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಇಂತಹದೊಂದು ಘಟನೆ ನಡೆದಿತ್ತು ಎಂದರೆ ನೀವು ನಂಬಲೇಬೇಕು. ಸುಮಾರು 30-40 ವರ್ಷಗಳ ಹಿಂದೆ ಹುಟ್ಟಿದಂತಹ ಜನರು ಇದರ ಬಗ್ಗೆ ಅರಿವು ಅವರಿಗಿದೆ. ಇದನ್ನು ಅವರು ನಂಬುತ್ತಾರೆ. ಯಾಕಂದರೆ ಅವರು ಕೂಡ ತಮ್ಮ ಮನೆಯ ಬಾಗಿಲುಗಳ ಮೇಲೆ ಇಂತಹ ಬರಹವನ್ನು ಬರೆದಿರಬಹುದು ಅಥವಾ ನೋಡಿರಬಹುದು ಕೂಡ. ಇವತ್ತಿನ ಪೀಳಿಗೆಗೆ ಈ ವಿಡಿಯೋ ಅಥವಾ ಈ ರೀತಿಯ ವಿಷಯಗಳನ್ನು ಕೇಳಿದರೆ ನಗು ಬರೋದು ಸರ್ವೇ ಸಾಮಾನ್ಯ. ಆದರೆ ವಿಚಿತ್ರ ನೋಡಿ, ಇದೀಗ ಕರೋನಾ ವೈರಸ್ ಹಾವಳಿ ಜಾಸ್ತಿ ಆದ ಮೇಲೆ ಕರೋನಾ ನೀನು ನಾಳೆ ಬಾ ಅನ್ನೋ ಪದಗಳನ್ನ ಇತ್ತೀಚೆಗೆ ತಮ್ಮ ಮನೆಗಳ ಬಾಗಿಲ ಮೇಲೆ ಬರೆಯಲು ಪ್ರಾರಂಭ ಮಾಡಿದ್ದಾರೆ. ಇಂತಹ ಘಟನೆ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ನಡೆದಿರೋದನ್ನ ನಾನು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಇದರ ನಂಬಿಕೆ ಇಷ್ಟೇ. ಹಿಂದೆ 90ರ ದಶಕದಲ್ಲಿ ನಡೆದಂತಹ ಆ ಘಟನೆಯಿಂದ ಕೆಲವರು ಆ ಭೂತವನ್ನು ಓಡಿಸಿದ್ದಾರೆ. ಅದೇ ರೀತಿ ತಮ್ಮ ಬಾಗಿಲುಗಳ ಮೇಲೆ ಕರೋನಾ ನಾಳೆ ಬಾ ಎಂದು ಬರೆದರೆ ಕರೋನಾ ತಮ್ಮ ಮನೆಗೆ ಬರುವುದಿಲ್ಲವೆನ್ನುವ ಒಂದು ವಿಚಾರ ಅಷ್ಟೇ. ಇದು ನಂಬಿಕೆಯೇನೋ ಅಥವಾ ಮೂಢನಂಬಿಕೆಯೇನೋ ಅದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ಕೆಲವೊಬ್ಬರು ಇದನ್ನು ನಕ್ಕು ತಮ್ಮ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳಬಹುದು. ಇನ್ನು ಕೆಲವರು ಇದೊಂದು ಜೋಕ್ ಅಂತ ಹೇಳಿ ಮರೆತು ಬಿಡಬಹುದು. ಆದರೆ ಇಂತಹದ ಘಟನೆ ನಡೆದಿದ್ದು ಒಂದು ಇತಿಹಾಸ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ.